ಪ್ರಸಿದ್ಧ ಚಿನ್ನಾಭರಣ ಮಾರಾಟ ಸಂಸ್ಥೆ ಜಾಸ್ ಆಲುಕಾಸ್ನಲ್ಲಿ ಮಹಿಳಾ ದಿನಾಚರಣೆ ಸಂಭ್ರಮದಿಂದ ನಡೆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಗೀತಾಂಜಲಿ ಸುವರ್ಣ, ಮಾನಸಿ, ಸುಧೀರ್, ಸಂಧ್ಯಾ, ಉದಯ್ ಸೇರಿದಂತೆ ಹಲವು ಮಹಿಳೆಯರನ್ನು ಈ ಸಂದರ್ಭ ಸನ್ಮಾನಿಸಲಾಯಿತು. ಸಂಸ್ಥೆಯ ಶಾಖಾ ಮುಖ್ಯಸ್ಥರಾದ ರಾಜೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮತ್ತು ಈ ಅವಕಾಶವನ್ನು ನೀಡಿದ ಜಾಸ್ ಆಲುಕಾಸ್ಗೆ ಪೂರಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ, ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಈ ಮಾರ್ಕೆಟ್ ವರ್ಲ್ಡ್ ಯಾವತ್ತು ತನಗೆ ಬೇಕಾದಾಗ ಹೆಣ್ಣನ್ನು ಶೇಪ್ ಮಾಡ್ತದೆ. ಶೃಂಗಾರ, ಚಿನ್ನ, ಬಣ್ಣ ಅಂತ ಹೇಳಿ ಅವಳನ್ನು ಒಂದು ಕಡೆಗೆ ಕೂರಿಸುವ ಹಾಗೆ ಈ ಮಾರ್ಕೆಟ್ ವರ್ಲ್ಡ್ ಯಾವತ್ತು ಕೆಲಸ ಮಾಡ್ತಾ ಇರ್ತದೆ. ಆದ್ರೆ ಇವತ್ತಿನ 1911ರಿಂದ ಪ್ರಾರಂಭಗೊಂಡ ಈ ವಿಶ್ವ ಮಹಿಳಾ ದಿನಾಚರಣೆಯಂದು ಹೆಣ್ಣಿನ ಎಲ್ಲ ಆಯ್ಕೆಗಳಿಗೆ ಅವಳಿಗೆ ಸ್ವಾತಂತ್ರ್ಯ ಸಿಗಲಿ ಅಂತ ಆಶಿಸ್ತೇನೆ. ಪ್ರೌಢ ಆಗ್ತದೆ. ಮತ್ತು ಈ ಅವಕಾಶವನ್ನು ನೀಡಿದ ಜಾಸ್